ಪಾವಗಡ ತಾಲೂಕಿನ ಗಡಿ ಗ್ರಾಮವಾದ ಬೇಕಿಹಳ್ಳಿ ಬಳಿ ಇರುವ ಒಡ್ರೈವು ಗ್ರಾಮಕ್ಕೆ ಸೇರಿದ ಕುರಿಗಾಹಿ ರೈತರ 60 ಕುರಿ ಮೇಕೆಗಳು ಇದ್ದಕ್ಕಿದ್ದಂತೆ ಸಾವನ್ನಪ್ಪಿರುವ ಘಟನೆ ಶುಕ್ರವಾರ ಬೆಳಗ್ಗೆ 11 ಗಂಟೆಗೆ ನಡೆದಿದೆ. ಗ್ರಾಮದ ಪಕ್ಕ ಕುರಿ ಮೇಕೆಗಳು ಎಂದಿನಂತೆ ಮೇವಿಗಾಗಿ ಹೋಗಿದ್ದು, ಪರಂಗಿ ಗೆಡೆಗಳ ತೋಟದ ಬಳಿ ಪಕ್ಕದ ಹುಲ್ಲು ತಿಂದಿದ್ದು, ಇದಾದ ಬಳಿಕ ಈ ದುರ್ಘಟನೆ ಸಂಭವಿಸಿದೆ. ಇದೇ ಗ್ರಾಮದ ಗೊಲ್ಲರ ಜನಾಂಗದ ಅಂಜಪ್ಪ, ಗೋಪಾಲಪ್ಪ ಮತ್ತು ರವಿ ಎಂಬ 3 ಕುಟುಂಬಕ್ಕೆ ಸೇರಿದ ಈ ಕುರಿ ಮೇಕೆಗಳು ಸಾವನ್ನಪ್ಪಿದೆ. ಪ್ರತಿಯೊಂದು ಕುರಿಯ ಬೆಲೆ 12,000ಕ್ಕೂ ಮೇಲ್ಪಟ್ಟು ಎಂದು ರೈತರು ಮಾಹಿತಿ ನೀಡಿದ್ದಾರೆ. ಸ್ಥಳಕ್ಕೆ ಪಶುಸಂಗೋಪನಾ ಇಲಾಖೆಯ ವೈದ್ಯರು ಧಾವಿಸಿದ್ದು ಶವ ಪರೀಕ್ಷೆ ನಡೆಸಿದ್ದಾರೆ. ಕುರಿಗಳ ಸಾವಿಗೆ ಕಾರಣ ಏನು ಎನ್ನುವುದು ತಿಳಿದು ಬಂದಿಲ್ಲ. ಕುರಿಗಳನ್ನೇ ಜೀವನ ಆಧಾರವಾಗಿರುವ ರೈತರು ಕುರಿಗಳ ಸಾವಿನಿಂದ ಕಂಗಾಲಾಗಿದ್ದಾರೆ. ರೈತರಿಗೆ ಸುಮಾರು 6 ಲಕ್ಷಕ್ಕೂ ಹೆಚ್ಚು ನಷ್ಟವಾಗಿದ್ದು, ಸರ್ಕಾರ ರೈತರಿಗೆ ಪರಿಹಾರ ನೀಡುವಂತೆ ಸಾರ್ವಜನಿಕರು ಒತ್ತಾಯ ಮಾಡಿದ್ದಾರೆ. ವರದಿ ರಾಮಪ್ಪ, ಸಿಕೆಪುರ.